ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪಾದ ಕೃಷ್ಣ ಕೃಷ್ಣ ಬುದ್ಧಲು ಶ್ರೀಮದ್ ಭಕ್ತಿವೇದಾಂತ ಸ್ವಾಮಿ ನಾಮ ನಮಸ್ತೆ ಸಾರಸ್ವತಿ ದೇವಿ ಗೌರವ ಪ್ರಚಾರಿಣಿ ವಿಶೇಷ ಶೂನ್ಯವಾದ ಪಾಶ್ಚಾತ್ಯ ದೇಶಧಾರಿಣಿ ದೇವ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ. ಶ್ರೀಮದ್ ಭಾಗವತಂ 4ನೇ ಸ್ಕಂದ 4ನೇ ಅಧ್ಯಾಯ 20ನೇ ಶ್ಲೋಕ. ಕರ್ಮ ಪ್ರವೃತ್ತಂ ಚ ನಿವೃತ್ತಂ ಅಪೀರಿತಂ ವೇದೇ ವಿವಿಚೋಭಯಾಲಿಂಗಂ ಆಶ್ರಿತಂ ವಿರೋಧಿ ತತ್ ಯೋಗ ಪದೈಕ ಕರ್ತರಿ ದ್ವಯಂ ತಥಾ ಬ್ರಹ್ಮಣಿ ಕರ್ಮಣ ರುಚ್ಯತಿ. ಅನುವಾದ ಮತ್ತು ಭಾವಾರ್ಥ. ಬೈ ಈಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ವೇದಗಳಲ್ಲಿ 2 ಬಗೆಯಾದ ಕರ್ಮಗಳು ವಿಧಿತವಾಗಿವೆ. ಐಹಿಕ ಭೋಗಾಭಾಗ್ಯಗಳಿಗೆ ಅಂಟಿಕೊಂಡಿರುವಂತವರಿಗೆ ವಿಧಿತವಾಗಿರುವ ಕರ್ಮಗಳು ಮತ್ತು ಐಹಿಕ ಭೋಗಾಭಾಗ್ಯಗಳಿಗೆ ಅಂಟಿಕೊಳ್ಳದೆ ಇರುವಂತವರಿಗೆ ವಿಧಿತವಾಗಿರುವ ಕರ್ಮಗಳು. ಈ 2 ಬಗೆಯ ಕಾರ್ಯಚಟುವಟಿಕೆಗಳ ಆಧಾರದ ಮೇಲೆ ಬೇರೆ ಬೇರೆ ಸ್ವಭಾವಗಳುಳ್ಳ 2 ಬಗೆಯ ವ್ಯಕ್ತಿಗಳು ಇರುತ್ತಾರೆ. ಪರಸ್ಪರ ವಿರುದ್ಧವಾಗಿರುವ 2 ಬಗೆಯ ಕಾರ್ಯಚಟುವಟಿಕೆಗಳನ್ನು ಒಬ್ಬನಲ್ಲಿ ಕಾಣಬೇಕೆಂದರೆ ಅದು ಸಾಧ್ಯವಾಗುವುದಿಲ್ಲ. ಆದರೆ ಲೋಕೋತ್ತರವಾದ ನೆಲೆಯಲ್ಲಿರುವಂತಹ ಚೇತನಗಳು ಈ 2 ಬಗೆಯ ಕರ್ಮಗಳನ್ನು ಉಪೇಕ್ಷಿಸಬಹುದು. ಯೇಸು ಕೃಷ್ಣ. ಹರೇ ಕೃಷ್ಣ. ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ. ಇಲ್ಲಿ ಪ್ರವೃತ್ತಿ ನಿವೃತ್ತಿ. ಪ್ರವೃತ್ತಿ ಅಂದ್ರೆ ಭೌತಿಕ ಖುಷಿಗೆ ಅಂಟಿಕೊಂಡು, ನಿವೃತ್ತಿ ಅಂದ್ರೆ ಭೌತಿಕ ಖುಷಿಗೆ ಅಂಟಿಕೊಳ್ಳದೆ, ಅಂಟಿಕೊಳ್ಳದೆ. ಹಾಗಾಗಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ನಿಯಮಗಳುಂಟಂತೆ. ಕೊಂಡಿರುವವರಿಗೆ ಭೌತಿಕದಲ್ಲಿ ಅಂಟಿಕೊಳ್ಳದೆ ಇರುವವರಿಗೆ. ಹಾಗಾಗಿ ಬೇರೆ ಬೇರೆ ಸಿಂಪ್ಟಮ್ಸ್. ಈಗ 2 ಆಕ್ಟಿವಿಟೀಸ್ ಒಂದೇ ವ್ಯಕ್ತಿಯಲ್ಲಿ ಕಾಣಲಿಕ್ಕೆ ಆಗುವುದಿಲ್ಲ. ಹೇಗೆ ಸಾಧ್ಯ? ಭೌತಿಕವಾಗಿ ಅಂಟಿಕೊಳ್ಳದವ, ಭೌತಿಕವಾಗಿ ಅಂಟಿಕೊಂಡಿರುವವ. ಕಷ್ಟ. ಅಂದ್ರೆ ಈಗ ಹೇಗೆ ಅಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್, ಸ್ಟ್ರಗ್ಲಿಂಗ್ ಸ್ಟೇಜ್, ಲಿಬರೇಟೆಡ್ ಸ್ಟೇಜ್, 3 ಸ್ಟೇಜಸ್ ಉಂಟು. ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಅಂದ್ರೆ ಇಂದ್ರಿಯ ಸುಖ ಮಾಡುವಂತ ಸ್ಟೇಜ್. ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ. ಹಾಗಾಗಿ ನಾವು ಆ ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಅಲ್ಲಿ ಇದ್ದೇವಾ? ಎಸ್, ದಯವಿಟ್ಟು ಹೇಳಿ. ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ, ನಾವು ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಅಲ್ಲಿ ಇದ್ದೇವಾ? ಸ್ಟ್ರಗ್ಲಿಂಗ್ ಸ್ಟೇಜ್. ವಿ ಆರ್ ಇನ್ ಸ್ಟ್ರಗ್ಲಿಂಗ್ ಸ್ಟೇಜ್. ವೆರಿ ಗುಡ್. ಹಾಗಾಗಿ ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಅಂದ್ರೆ ಯಾರಿಗೆ ಕೃಷ್ಣ ಪ್ರಜ್ಞೆ ಗೊತ್ತೇ ಇಲ್ಲ ಅವರು ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಅಲ್ಲಿ ಇದ್ದಾರೆ. ದೇ ಆರ್ ಬೆಟರ್, ದೇ ಆರ್ ಆಸ್ ಗುಡ್ ಆಸ್ ಅನಿಮಲ್ಸ್. ನೋ ಬೆಟರ್ ದೆನ್ ಅನಿಮಲ್ಸ್ ಅಂದ್ರೆ ಪ್ರಾಣಿಗಳೇ. ಯಾಕೆಂದ್ರೆ ನಮ್ಗೆ ಮಾನವ ಜನ್ಮ ಶ್ರೇಷ್ಠ ಜನ್ಮ. ಮಾನವ ಜನ್ಮ ಸಿಗುವುದು ಹೇಗೆ ಅಂದ್ರೆ ನಾವು ಉಳಿದೆಲ್ಲ ಜನ್ಮವನ್ನು ಅನುಭವಿಸಿದ ನಂತರ ನಮಗೆ ಮಾನವ ಜನ್ಮ ಸಿಗುವಂಥದ್ದು. ಜಲಜಾವನ ಲಕ್ಷಾನಿ ಸಾವಿರ ಲಕ್ಷ ವಿಂಶತಿ ಕ್ರಿಮಿಯೋ ಇದೆಲ್ಲ ನಾವು ಮಾಡಿ ಬರುವಂಥದ್ದು. ಲಾಸ್ಟಿಗೆ ಚತುರ್ಲಕ್ಷಾನಿ ಮಾನುಷ, 4 lakh ಹ್ಯೂಮನ್ ಸ್ಪೀಶೀಸ್. ಹಾಗಾಗಿ ಮನುಷ್ಯ ಜನ್ಮ ಬಂದ ಮೇಲೆ ನಾವು ಖಾಲಿ ಇಂದ್ರಿಯ ಸುಖ ಮಾಡಿದ್ರೆ ನಮಗೆ ಮತ್ತೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸವಿಲ್ಲ. ಶಾಸ್ತ್ರ ಹೇಳುವಂಥದ್ದು ದ್ವಿಪಾದ ಪಶು,
2-legged animal. ಹಾಗಾಗಿ ಪ್ರಭುಪಾದ ಕೃಪೆಯಿಂದ, ಭಗವಂತನ ಕೃಪೆಯಿಂದ ನಾವೀಗ ನಮ್ಗೆ ಗೊತ್ತಾಗಿದೆ ಈ ಮನುಷ್ಯ ಜೀವನ ಇರುವಂತದ್ದು ಇಂದ್ರಿಯ ಸುಖಕ್ಕೆ ಅಲ್ಲ. ಇದೊಂದು ಒಳ್ಳೆ ವಿಷಯ. ಪ್ರಭುಪಾದ ಇರುವಂತದ್ದು ಭೌತಿಕ ಲೋಕದಲ್ಲಿ 99.99% people are in sense gratification stage. They don't know the clue. ಕ್ಲೂಯೇ ಗೊತ್ತಿಲ್ಲ. ಇನ್ನೊಂದು ಲೋಕ ಉಂಟು, ಆಧ್ಯಾತ್ಮಿಕ ಲೋಕ, ವೈಕುಂಠ ಉಂಟು, ಅಲ್ಲಿಗೆ ಹೋಗ್ಬೇಕು, ಗೊತ್ತೇ ಇಲ್ಲ. ಯಾಕೆಂದ್ರೆ ಶಾಲಾ ಕಾಲೇಜಲ್ಲಿ ನಮಗೆ ಅದನ್ನು ಕಲಿಸುವುದಿಲ್ಲ. ಈಗ ನಾವು ನೋಡಿ, ಭಗವಂತನ ಕೃಪೆಯಿಂದ ನಮಗೆ ಗೊತ್ತಾಗಿದೆ ವೈಕುಂಠ ಲೋಕ ಅನ್ನೋದು ಉಂಟು, ಇಂದ್ರಿಯ ಸುಖವೇ ಎಲ್ಲ ಅಲ್ಲ, ಇದು ನಮ್ಗೆ ಗೊತ್ತಾಗಿದೆ. ಹಾಗಾಗಿ ಎಂತ ಹೇಳುವಂಥದ್ದು, ಆಕ್ಚುಲಿ ನಿಜವಾಗಿ ಹೇಳುವುದಾದ್ರೆ ವಿ ಆರ್, ಈಗ ಹಿಂದಿನ ಕಾಲದಲ್ಲಿ ಋಷಿ ಮುನೀಸ್, ಈಗ ಯಾರೆಲ್ಲ ಕೃಷ್ಣ ಪ್ರಜ್ಞೆ ಮಾಡ್ತಾ ಇದ್ದಾರೆ, ವಿ ಆರ್ ಆಲ್ಸೋ ಋಷಿ ಮುನೀಸ್. ಯಾಕೆಂದ್ರೆ ನಮ್ಗೆ ಜ್ಞಾನ ಉಂಟು. ಎಂತ ಜ್ಞಾನ? ಎಂತ ಜ್ಞಾನ ಉಂಟು ನಮಗೆ? ಯಾರು ಹೇಳ್ತಾರೆ? ಇದಕ್ಕೆ ರಿಲೇಟ್ ಆಗಿ ಮಾತಾಡಿ. ಓಕೆ, ನಾನೀಗ ಮಾತಾಡಿದೆ ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ. ಎಂತ ಜ್ಞಾನ? ಕೃಷ್ಣ ಈ ಮನುಷ್ಯ ಜೀವನ ಇಂದ್ರಿಯ ಅಲ್ಲ. ಎಸ್, ಇಂದ್ರಿಯ ಭೋಗವೇ ಎಲ್ಲವೇ ಅಲ್ಲ ಅಂತ ಇದು ನಮ್ಗೆ ಗೊತ್ತಾಗಿದೆ. ಹಾಗಾಗಿ ಎಂತ ಹೇಳುವಂಥದ್ದು, ಮನುಷ್ಯ ನಾಂ ಸರ್ವೇಷು ಕಶ್ಚಿತ್ ಸಿದ್ಧ ಯತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಕೋಟಿಗಟ್ಟಲೆ ಮನುಷ್ಯರಲ್ಲಿ ಮನುಷ್ಯನಾಂ ಸರ್ವೇಷು ಕಶ್ಚಿತ್ ಸಿದ್ಧ ಯತಾಮಪಿ ಸಿದ್ಧಾನಾಂ ಅಂದ್ರೆ ಕೋಟಿಗಟ್ಟಲೆ ಮನುಷ್ಯರಲ್ಲಿ ನನ್ನಲ್ಲಿ ಬರ್ತಾನೆ, ಆದ್ರೆ ನನ್ನನ್ನು ಅರ್ಥ ಮಾಡುವುದು ಕಷ್ಟ ಅಂತೆ. ಹಾಗಾಗಿ ಈಗ ಪ್ರಭುಪಾದರ ಕೃಪೆಯಿಂದ, ಕೃಷ್ಣನ ಕೃಪೆಯಿಂದ ನಾವು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡಿ, ಅರ್ಥ ಆಗುವಂಥದ್ದು ನಮ್ಮ ಕೆಪಾಸಿಟಿಯಿಂದ ಅಲ್ಲ. ಈಗ ನಿನ್ನೆ ನನಗೊಬ್ಬರು ಪ್ರಶ್ನೆ ಕೇಳಿದ್ರು, ಫಸ್ಟಿಗೆ ಮೆಸೇಜ್ ಹಾಕಿದ್ರು, ಪ್ರಭುಜಿ ಪ್ರೆಸೆಂಟೇಶನ್ ತುಂಬಾ ಚಂದ ಇತ್ತು ಅಂತ ಹೇಳಿದ್ರು. ನಿನ್ನೆ ನಾನು ಮೈಂಡ್ ಇದ್ರ ಬಗ್ಗೆ ಹಾಗೆ. ಮತ್ತೆ ನೆಕ್ಸ್ಟ್ ಅವ್ರದ್ದು ಪ್ರಶ್ನೆ ಇತ್ತು ಅಂತ ಅಂದ್ರೆ, ಮೈಂಡ್ ಕಂಟ್ರೋಲ್ ತುಂಬಾ ಕಷ್ಟ ಅಂತ ಹೇಳಿದ್ರು. ಹೇಗೆ ಮಾಡುವಂತ ಮೈಂಡ್ ಕಂಟ್ರೋಲ್? ನೋಡಿ, ಹೇಗೆ ಅಂದ್ರೆ ನನ್ನ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿಲ್ಲ, ಇದೆಲ್ಲ ಕೃಪೆಯ ಆಂದೋಲನ. ಮರ್ಸಿ ಮೂಮೆಂಟ್, ಕೃಪೆಯ ಆಂದೋಲನ. ಕೃಪೆ ಸಿಕ್ಕಿದ ಕೂಡಲೇ ಎಂತಾಗ್ತದೆ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ನಿರತರಾಗ್ತೇವೆ. ಮತ್ತೆ ನಾವು ಎಷ್ಟು ಜಾಸ್ತಿ ನಿರತರಾಗ್ತೇವೆ ಅಷ್ಟು ಮೈಂಡ್ ಕಂಟ್ರೋಲಿಗೆ ಬರ್ತದೆ. ಹಾಗಾಗಿ ಈಗ ನೀವು ಎಂತ ಹೇಳುವಂಥದ್ದು, ಕೃಷ್ಣ ಪ್ರಜ್ಞೆ ಮಾಡ್ತಾ ಹೋಗಿ ಒಂದ್ ದಿವಸ ಬರ್ತದೆ ಕಂಟ್ರೋಲಿಗೆ. ಆದರೆ ಇದು ಲಾಂಗ್ ಪ್ರೊಸೆಸ್, ಲೆಂತಿ ಪ್ರೊಸೆಸ್. 1-2 ದಿವಸದಲ್ಲಿ ನಿಮ್ಗೆ ರಿಸಲ್ಟ್ ಸಿಗುವಂಥದ್ದಲ್ಲ. ಹೇಗೆ ಅಂದ್ರೆ, ಡಾಕ್ಟರ್ ಹೇಳ್ತಾರೆ, ಸಾರ್ ನಿಮ್ದು ಓವರ್ ವೇಟ್ ಅಲ್ಲ, ನಿಮ್ದು ಒಬೀಸ್ ಅಂದ್ರೆ ಹೆಲ್ದಿ, ಅಂಡರ್ ವೇಟ್ ಮತ್ತೆ ಓವರ್ ವೇಟ್. ಒಬೀಸ್ ಅಂದ್ರೆ ಜಾಸ್ತಿ. ನೀವು ಕಡಿಮೆ ಆಗ್ಬೇಕು, ಇಲ್ಲದೆ ನಿಮ್ಗೆ ರೋಗ ಎಲ್ಲ ಜಾಸ್ತಿ ಬರ್ತದೆ, ಡಾಕ್ಟರ್ ಹೇಳ್ತಾರೆ. ಈಗ ಈ ಜನಕ್ಕೆ ಡಾಕ್ಟರ್ ಕೆಲವೆಲ್ಲ ಡಯಟ್ ಮಾಡ್ಲಿಕ್ಕೆಲ್ಲ ಹೇಳ್ತಾರೆ. ಈಗ 1 ವಾರ ಬಿಟ್ಟು, ಡಾಕ್ಟ್ರೇ ನಾನು ಬರ್ಬೇಕಾ? ಯಾಕೆ? ನಾನು ಸರಿ ವೆಯ್ಟ್ ಸ್ವಲ್ಪ ಕಡಿಮೆ ಆಗಿದೆ. 1 ವಾರದಲ್ಲಿ ಎಲ್ಲಿ ಆಗ್ತದೆ? ಮಾಡ್ತಾ ಹೋಗಿ, ಒಂದು ವರ್ಷದಲ್ಲಿ ರಿಸಲ್ಟ್ ಬರ್ತದೆ ನಿಮಗೆ. ಇವತ್ತೇ ಅಂತ ಅಂದ್ರೆ ಇವತ್ತೇ ರಿಸಲ್ಟ್ ನಮ್ಗೆ 1 ವಾರದಲ್ಲಿ ಸರಿ ಆಗ್ಬೇಕು, ಆಗುದಿಲ್ಲ. ಯಾಕೆಂದ್ರೆ ಎಷ್ಟೋ ವರ್ಷದಿಂದ ನೀವು ಮಾಡಿದಂತ ಕೆಲವು ಅಭ್ಯಾಸ ಎಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ.
ಹಾಗಾಗಿ ಪೇಷನ್ಸ್ ಬೇಕು, ಸಮಯ ಬೇಕು, ಅದಕ್ಕೆ ಸರಿ ಆಗ್ತದೆ. ಡಾಕ್ಟರ್ ಹೇಳಿದ್ಮೇಲೆ ಸರಿ ಆಗ್ತದೆ. ವೆಯ್ಟ್ ಸ್ವಲ್ಪ ರಿಡ್ಯೂಸ್ ಆದ್ಮೇಲೆ ಕೆಲವು ರೋಗ ಎಲ್ಲ ಹೋಗ್ತದೆ, 100%. ಡಾಕ್ಟರ್ ಹೇಳಿದ್ದಾರೆ, ಆಗ್ತದೆ. ಹಾಗಾಗಿ ನಿಮ್ಗೆ ಇಮಿಡಿಯೇಟ್ ಈಗ ರಿಸಲ್ಟ್ ಬೇಕಂದ್ರೆ ಅದು ತಪ್ಪು. ಹೇಗೆಂದ್ರೆ ಪ್ರಭುಪಾದ ಕೊಡುವಂತ ಎಕ್ಸಾಂಪಲ್, ಎಂತ ಪ್ರಭುಪಾದ ಕೊಡುವಂಥದ್ದು, ಹುಡುಗ ಮತ್ತೆ ಹುಡುಗಿ ಇಬ್ಬರು ಮದುವೆ ಆಗ್ತಾರೆ. ಮದುವೆ ಆದ ಮೇಲೆ ಆ ಹುಡುಗಿ, ನನಗೆ ಇಮಿಡಿಯೇಟ್ ಮಗು ಬೇಕು, ಪ್ರಭುಪಾದ ಕೊಡುವಂಥದ್ದು. ಫಸ್ಟ್ ಶಿ ಹ್ಯಾಸ್ ಟು ಪ್ಲೀಸ್ ಹಸ್ಬೆಂಡ್, ಶಿ ಶುಡ್ ಬಿ ಫೇತ್ಫುಲಿ ಸರ್ವಿಂಗ್ ಹಿಮ್. ಮತ್ತೆ ದೆನ್ ಎಂತಾಗ್ತದೆ, ಮತ್ತೆ ಅವನನ್ನು ಪ್ಲೀಸ್ ಮಾಡಿದ ಮೇಲೆ ಮತ್ತೆ ಅವಳ ಡಿಸೈರ್ ಅನ್ನು ಹೇಳ್ಬೇಕಂದ್ರೆ, ಹೇಗೆಂದ್ರೆ ದೇವೂತಿ 1000 ವರ್ಷ ಸೇವೆ ಮಾಡ್ತಾ ಇದ್ಲು, ಮತ್ತೆ ಹೇಳಿದ್ರು ಬರೀ ಎಂತ ಹೇಳುವಂಥದ್ದು ಸಿನ್ಸಿಯರ್ ಆಗಿ ಸೇವೆ ಮಾಡಿದ್ಲು. ಮತ್ತೆ ಎಂತಾದ್ರು ಎಂತ ಹೇಳುವಂಥದ್ದು ಮಗುವನ್ನು ಹುಟ್ಟಿಸುವಂಥದ್ದು ಪ್ಲಾನ್ ಉಂಟಂತ ಮತ್ತೆ ಕರ್ದಮನಿ ಮಾಡುದು, ಪ್ರಭುಪಾದಲ್ಲಿ ಮೆನ್ಷನ್ ಮಾಡುದು. ಹಾಗೆ ಇಫ್ ಶಿ ಇಸ್ ಫೇತ್ಫುಲ್ ಟು ಹಸ್ಬೆಂಡ್, then she will get a child, but she has to wait for 9 months. ವೆಯ್ಟ್ ಮಾಡಬೇಕು, ಇಮಿಡಿಯೇಟ್ ಬರೋದಿಲ್ಲ. ಪ್ರಭುಪಾದ ಎಕ್ಸಾಂಪಲ್. ಹಾಗೆ ನಮ್ಮ ಕೂಡ ಮೈಂಡ್ ಕಂಟ್ರೋಲ್ ಆಗ್ಲಿಕ್ಕೆ ಸಮಯ ಹಿಡಿಯುತ್ತದೆ. ನಮಗೆ ಪೇಷನ್ಸ್ ಬೇಕು. ಹೇಗೆ ಅಂದ್ರೆ ಎಂತ ಹೇಳುವಂಥದ್ದು, ಒಂದು ಒಳ್ಳೆ ಹೆಸರು ತರಲಿಕ್ಕೆ ಸಮಾಜಕ್ಕೆ, ಕೆಲವರು ನೋಡಿ ಸಮಾಜ ಸೇವಕರೆಲ್ಲ 45 ವರ್ಷ ಈ ರೀತಿ ಸೇವೆ ಮಾಡಿ 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 ಮತ್ತೆ ಅವರಿಗೆ ಸಮಾಜದಲ್ಲಿ ಒಳ್ಳೆ ಹೆಸರು ಸಿಗ್ತದೆ. ಇವತ್ತು ಒಳ್ಳೆ ಸೇವೆ ಮಾಡಿ ಇವತ್ತು ಸಿಗುವುದಿಲ್ಲ ಅವನಿಗೆ, ಮಾಡಿ 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 ಮಾಡಿ. ಈಗ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಯಾವಾಗ ಆಲ್ಮೋಸ್ಟ್ 1970 ಇಂದ ಎಂತ ಹೇಳುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವೆ, ಅದಕ್ಕೆ ದೀರ್ಘಕಾಲ 30 ವರ್ಷ ಸೇವೆ ಮಾಡಿದ ಮೇಲೆ ಯೂಶ್ವಲಿ ಹೇಗೆಂದ್ರೆ ಈ ಬಿಜೆಪಿಯಲ್ಲಿ ಸೀಟ್ ಕೊಡುವಂಥದ್ದು ಅದರಲ್ಲಿ ಸಕ್ರಿಯವಾಗಿದ್ದವನಿಗೆ ಕೊಡುವುದಿಲ್ಲ. ಇವರಂದ್ರೆ ಅದರಲ್ಲಿ ಎಂತ ಹೇಳುವಂಥದ್ದು RSS ಅಲ್ಲಿ ಸಕ್ರಿಯವಾಗಿರುವಂಥ ವ್ಯಕ್ತಿ, ಅಂದ್ರೆ ಈಗ ಮೋಹನ್ ಭಾಗವತ್ ಇದ್ದಾರೆ, ಅದೇ ರೀತಿ ಆ ರೀತಿಯ ವ್ಯಕ್ತಿ. ಹಾಗಾಗಿ ಆ ಟೈಮಲ್ಲಿ ಅಲ್ಲಿ ಸರಿಯಾದ ಜನ ಇಲ್ಲ, ಅದಕ್ಕೆ ಅವರನ್ನೇ ನೀನು CM-ಗೆ ಮಾಡಿದ್ರ, ಅಂದ್ರೆ CM ಕಂಟೆಸ್ಟ್ ಮಾಡುವಂತ, ಅದು ರ್ಯಾರ್. ಆಗ ಅಷ್ಟು ವರ್ಷ ಅವರು ಸಕ್ರಿಯವಾಗಿ 30 ವರ್ಷ ಸೇವೆ ಮಾಡಿ 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 ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡಿ 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 ಮತ್ತೆ ಮಾಡಿದ್ರು ಅವರ. ಈಗ ನಮ್ಗೆ ಎಂತ ಆಗ್ತದೆ, ಮತ್ತೆ ಅಲ್ಲಿ CM 3 ಟೈಮ್ CM ಆದಮೇಲೆ ಮತ್ತೆ ಅದನ್ನು ಕೂಡ ನೋಡಿದ್ರು, ಮತ್ತೆ ಅವರನ್ನು ಇಲ್ಲಿಗೆ ಮಾಡಿದ್ರು. ಹಾಗಾಗಿ ದೀರ್ಘಕಾಲ ಆಲ್ಮೋಸ್ಟ್ ಒಂದು 42 ವರ್ಷದವರದು ಕಠಿಣ ಪರಿಶ್ರಮ, ಅದಕ್ಕೆ ರಿವಾರ್ಡ್ ಸಿಕ್ಕಿತ್ತು ಪ್ರಧಾನಮಂತ್ರಿ. ಹಾಗಾಗಿ ಯಾವುದು ಕೂಡ ನಿಮ್ಗೆ ಎಂತ ಹೇಳುವಂಥದ್ದು, ಒಳ್ಳೇದು ಬರ್ಲಿಕ್ಕೆ ದೀರ್ಘಕಾಲ ನಾವು ಮಾಡಬೇಕು. ದಿಸ್ ಇಸ್ ತಪಸ್ಸು. ಇಮಿಡಿಯೇಟ್ ಬರುವುದಿಲ್ಲ. ಹಾಗೆ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡುವಂಥದ್ದು, ಮೈಂಡ್ ಕಂಟ್ರೋಲ್ ಆಗ್ತದೆ, ಟೆನ್ಷನ್ ಮಾಡಬೇಡಿ. ಅದು ನೀವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಲಗೇರವು ಅಂದ್ರೆ ಮಾಡ್ತಾ ಇರಿ, ಭಗವಂತನ ಕೃಪೆಯಿಂದ ಕಂಟ್ರೋಲ್ ಆಗ್ತದೆ, ನಮ್ಮ ಎಫರ್ಟ್ ಇಂದ ಅಲ್ಲ. ಇದು ನಾವು ಮುಖ್ಯವಾದ ಎಂತ ಪಾಯಿಂಟ್. ನೀವು ಎಂಥದೇ ಸರ್ಕಸ್ ಮಾಡಿ, ತಲೆಯನ್ನು ಕೆಳಗೆ ಹಾಕಿ ಕಾಲು ಮೇಲೆ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, unless and until Guru and Krishna please us, he will not grow an inch in devotional service. ಒಂದು ಇಂಚು ಕೂಡ ಗ್ರೋ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಗುರು ಕೃಷ್ಣ ಕೃಪಾಯ ಪಾಯ್ ಭಕ್ತಿ ಲತಾ ಬೀಜ್. This Krishna consciousness is totally based on Guru and Krishna's mercy.
ಟೋಟಲಿ. ಈಗ ನಮ್ಗೆ ಆಗ್ಬೋದು ಆಗೋದ್ರೆ ಎಂತ ಮಾರೆ, ನಾನು ಹೀಗೆ ಮಾಡ್ತಾ ಇರ್ಬೇಕಾ? ಮಾಡ್ತಾ ಅದೇ ನೋಡ್ತಾ ಇರ್ತಾರೆ, ಗುರು ಕೂಡ ನೋಡ್ತಾ ಇರ್ತಾರೆ, ಕೃಷ್ಣ ಕೂಡ ನೋಡ್ತಾ ಇರ್ತಾರೆ, ಕಂಟಿನ್ಯೂಸ್ ನೋಡ್ತಾ ಇರ್ತಾರೆ, ಮತ್ತೆ ಆಗುವಂತ. ಓಕೆ, ಎಸ್. ಈಗ ನಾವು ಇಲ್ಲಿ ವಾಪಸ್ ಬರುವ ಹಾಗೆ ನಾನು ಹೇಳಿದೆ, ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್, ಸ್ಟ್ರಗ್ಲಿಂಗ್ ಸ್ಟೇಜ್, ಮತ್ತೆ ಲಿಬರೇಟೆಡ್ ಸ್ಟೇಜ್. ಈಗ ಪ್ರಭುಪಾದ ಹೇಳುವಂತದ್ದು, ದಿಸ್ ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್, ಇಟ್ ಹ್ಯಾಸ್ ಗ್ರೇಟ್ ಟಾಸ್ಕ್ ಅಂತೆ. ದೊಡ್ಡ ಒಂದು ನಮಗೆ ಟಾಸ್ಕ್ ಉಂಟು. ಎಂತ ಟಾಸ್ಕ್? ಯಾಕೆಂದ್ರೆ ಎಲ್ಲರೂ ಈ ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಅಲ್ಲಿ ಇದ್ದಾರೆ. ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಅಂದ್ರೆ ಎಂತ? ಸೆನ್ಸ್ ಗ್ರಾಟಿಫಿಕೇಶನ್ ಅವರು ಒಳ್ಳೇದು ಕೂಡ ಮಾಡ್ಬೋದು, ಸಮಾಜಕ್ಕೆ, ಇನ್ನೊಂದಕ್ಕೆ, ಮತ್ತೊಂದಕ್ಕೆ, ದೇಶಕ್ಕೆ, ಇದೆಲ್ಲ ಸೆನ್ಸ್ ಗ್ರಾಟಿಫಿಕೇಶನ್ ಅಂಡರ್ ಬರ್ತದೆ. ಸೆನ್ಸ್ ಗ್ರಾಟಿಫಿಕೇಶನ್ ಅಂದ್ರೆ he has totally forgotten Krishna. This is the meaning of sense gratification. ಕೃಷ್ಣನನ್ನು ಮರೆತು ಬಿಟ್ಟಿದ್ದಾನೆ. ಈಗ ಕೆಲವರು ಹೇಳ್ಬೋದು, ವಿ ಆರ್ ವೆರಿ ಪಾಯಸ್ ಫ್ಯಾಮಿಲಿ, ಪಾಯಸ್ ಹಿಂದೂ ಫ್ಯಾಮಿಲಿ. ಈಗ ಸೌತ್ ಇಂಡಿಯಾದಲ್ಲಿ, ತಮಿಳುನಾಡಲ್ಲಿ, ಆಂಧ್ರದಲ್ಲಿ, ಕೇರಳದಲ್ಲಿ, ಕರ್ನಾಟಕ, ಪಾಯಸ್ ಹಿಂದೂ ಫ್ಯಾಮಿಲಿ, ತುಂಬಾ ಪಾಯಸ್ ಹಿಂದೂ ಫ್ಯಾಮಿಲಿ ಉಂಟು. ಪಾಯಸ ಆಗಿದ್ದು ಕೂಡ ಏನು ಪ್ರಯೋಜನವಿಲ್ಲ. ಯಾಕೆಂದ್ರೆ ನೀವು ಪಾಯಸ ಆಗಿ ಏನು ಎಂತ ಹೇಳುವಂಥದ್ದು, ಯಾರಿಗೆ ಉಪದ್ರ ಮಾಡದೆ ನೀವು ನಿಮ್ಮಷ್ಟಕ್ಕೆ ಸರಿಯಾಗಿ ಮಾಡೋದು, ಅದು ಕೂಡ ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಮ್ಮ ಗುರಿ ಅಂತಂದ್ರೆ ಮತ್ತೆ ಇಲ್ಲಿ ಹುಟ್ಟಬಾರದು. ಪಾಯಸ ಆಗಿದ್ದು ನಮ್ಗೆ ನೆಕ್ಸ್ಟ್ ಸ್ವರ್ಗಲೋಕದಲ್ಲಿ ಹುಟ್ಟು ಜನ್ಮ ಸಿಗ್ಬೋದು, ಏನು ಪ್ರಯೋಜನ ಅಲ್ಲಿ ಜನ್ಮ ಸಿಗ, ಪ್ರಯೋಜನವಿಲ್ಲ. ಹಾಗಾಗಿ ದೊಡ್ಡ ಟಾಸ್ಕ್ ಈಸ್ ಅಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್ ಇಂದ ಲಿಬರೇಟೆಡ್ ಸ್ಟೇಜ್ಗೆ ತರುವಂಥದ್ದು. ಹಾಗಾಗಿ ನಾವೀಗ ಇನ್ ಬಿಟ್ವೀನ್ ಇದೆ, ಸ್ಟ್ರಗ್ಲಿಂಗ್ ಸ್ಟೇಜ್. ಯಾರೆಲ್ಲ ಕೃಷ್ಣ ಭಕ್ತಿಯಲ್ಲಿ ಇದ್ದೀರಿ, ನಾವೆಲ್ಲ ಈಗ ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ. ಲಿಬರೇಟೆಡ್ ಸ್ಟೇಜ್ ಅಂದ್ರೆ ಪ್ಯೂರ್ ಡಿವೋಟೀಸ್, ಮುಕ್ತಾತ್ಮರು, ಅವರೆಲ್ಲ ಲಿಬರೇಟೆಡ್ ಸ್ಟೇಜ್ ಅಲ್ಲಿ ಇದ್ದಾರೆ. ನಾವೀಗ ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ. ಹಾಗಾಗಿ ನಮ್ಮ ಕೆಲಸ ಎಂತ ಅಂದ್ರೆ, ಈಗ ನಮ್ಗೆ ಗೊತ್ತಾಗಿದೆ ಗುಲಾಬ್ ಜಾಮೂನ್, ಲಿಬರೇಟೆಡ್ ಸ್ಟೇಜ್ ಅಂದ್ರೆ ಗುಲಾಬ್ ಜಾಮೂನ್, ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಅಂದ್ರೆ ಮಲ. ನಮ್ಗೆ ಗೊತ್ತಾಗಿದೆ, ಎಸ್ ದಿಸ್ ಗುಲಾಬ್ ಜಾಮೂನ್ ಐ ಹ್ಯಾವ್ ಟು ಹೀಟ್, ನನ್ಗೆ ಇದನ್ನು ತಿನ್ಬೇಕು, ಓ ಇದು ಬೇಡ, ನಮ್ಗೆ ಗೊತ್ತಾಗಿದೆ. ಈಗ ನಾವು ಯಾವಾಗ ತಿಂತೇವೆ, ಇಟ್ ಡಿಪೆಂಡ್ಸ್ ಆನ್ ಗುರು ಅಂಡ್ ಕೃಷ್ಣಸ್ ಮರ್ಸಿ. ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ನಮ್ಗೆ ಆ ಗುಲಾಬ್ ಜಾಮೂನ್ ತಿನ್ಬಹುದು. ಆದ್ರೆ ಇದಕ್ಕೆ ನಮ್ಮ ದೀರ್ಘಕಾಲದ ಪ್ರಯತ್ನ ಬೇಕು, ದೀರ್ಘಕಾಲ, ನಿಲ್ಲಿಸ್ಲಿಕ್ಕೆ ಇಲ್ಲ. ಹಯೇತುಕಿ ಅಂದ್ರೆ ಸವೈ ಪುಂಸ ಪರೋ ಧರ್ಮ ಯಥೋ ಭಕ್ತಿ ಹದೋಕ್ಷಜೆ ಅಹೇತುಕಿ ಅಪ್ರತ್ಯತಯೇ ಆತ್ಮ ಸುಪ್ರಸೀದತಿ. ಅಹೇತುಕಿ ಅಂದ್ರೆ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್, ಅಪ್ರತ್ಯತ 24 ಗಂಟೆ, ಈ ಆತ್ಮ ಸುಪ್ರಸೀದತಿ, ವಿಲ್ ಬಿ ಟೋಟಲಿ ಸ್ಯಾಟಿಸ್ಫೈಡ್. ಆ ನೆಲೆಗೆ ಬರಬೇಕು. Then you can eat that gulab jamun, which is none other than liberated stage. ಓಕೆ, ಈಗ ನಾವು ಇದಕ್ಕೆ ಟಾಪಿಕ್ ಬರುವ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ವೇದಗಳ 2 ಬಗೆಯ ಕರ್ಮಗಳು ವಿಧಿತವಾಗಿದೆ. ಐಕ ಭೋಗ ಭಾಗ್ಯಗಳಿಗೆ ಅಂಟಿಕೊಂಡಿರುವಂತವರಿಗೆ ವಿಧಿತವಾದ ಕರ್ಮಗಳು, ಅಂಟಿಕೊಂಡಿರುವವರಿಗೆ ನನಗೆ ಹೇಳಿದೆ ಇಂದ್ರಿಯ ಸುಖ, ಸೆನ್ಸ್ ಗ್ರಾಟಿಫಿಕೇಶನ್ ಅಂಟಿಕೊಂಡಿದ್ದಾರೆ ಜನರಲ್ಲ. ನಾನು ನನ್ನದು. ನನಗೆ ಮೊನ್ನೆ ಒಬ್ರು ಪ್ರಶ್ನೆ ಕೇಳಿದ್ರು ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್. ಪ್ರಭುಜಿ, ನೀವು ಉದ್ಯೋಗದಲ್ಲಿ ಇದ್ರ ಮುಂಚೆ ಇದ್ದೆ ಅಂತ ಹೇಳಿದ್ರು. ಉದ್ಯೋಗ ಯಾಕೆ ಬಿಟ್ಟದ್ದು? ಉದ್ಯೋಗದಲ್ಲಿ ಇದ್ದು ನೀವು ಒಳ್ಳೆ ಸಂಪಾದನೆ, ಒಳ್ಳೆ ಸಂಪಾದನೆ ಮಾಡಬಹುದಿತ್ತು, ಲಕ್ಷಗಟ್ಟಲೆ ದುಡಿಬಹುದಿತ್ತು. ಮತ್ತೆ ಅವ್ರು ಹೇಳಿದ್ರು, ಒಳ್ಳೆ ಸಂಪಾದನೆ ಮಾಡಬಹುದಿತ್ತು, ಮತ್ತೆ
ಎಂತಂದ್ರೆ ಮದುವೆ ಆಗಿ ಒಳ್ಳೆ ಮಕ್ಕಳೆಲ್ಲ ಇದ್ದು ಒಳ್ಳೆ ಮಾಡ್ಬೋದು, ಕೆಲಸ ಒಳ್ಳೆ ಮಾಡ್ಬೋದು. ನಾ ಹೇಳಿದೆ ಎಷ್ಟೋ ಜನ ಇದನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಅದನ್ನು ಮಾಡಿದ್ರೆ ನಮ್ಗೆ ಮತ್ತೆ ಅವ್ರಿಗೆ ಎಂತ ವ್ಯತ್ಯಾಸ? ಇದನ್ನು ಮಾಡುವವರು ಯಾರು ಇಲ್ಲ ಅಂತ ಹೇಳಿ ಎಲ್ಲರೂ ಮಾಡ್ತಾರೆ. ಈಗ 100ರಲ್ಲಿ ಇದಕ್ಕೆ ಬರುವವರು 100 ಕೋಟಿಯಲ್ಲಿ ಒಬ್ಬ ಬರುವವ, ಕ್ರೋಡ್ಸ್ ಅಲ್ಲಿ ಒಬ್ಬ ಬರುವವ, ಎಲ್ಲರೂ ಮಾಡ್ತಾರೆ. ಎಲ್ಲರೂ ಎಂತ ಟ್ರೈನಿಂಗ್ ಕೊಡುದು ಅಂತ ಮಕ್ಕಳಿಗೆ, ಒಳ್ಳೆ ಕಲಿಬೇಕು, ನನಗೆ ಎಜುಕೇಶನ್ ಎಷ್ಟು ಬೇಕಿದ್ದು ಕೊಡ್ತೇನೆ, ಕಲಿತ ಮೇಲೆ ಒಳ್ಳೆ ಉದ್ಯೋಗ, ಒಳ್ಳೆ ಮದುವೆ, ಮಕ್ಕಳು, ಸಂಸಾರ ಎಲ್ಲರೂ ಮಾಡ್ತಾರೆ. ಹಾಗಾಗಿ ಇಲ್ಲಿ ಬೇಕಲ್ಲ, ಈಗ ಪ್ರಭುಪಾದದ್ದು ಮಿಷನ್, ಪ್ರಭುಪಾದ ಮಿಷನ್ಗೆ ಜನ ಬೇಕಲ್ಲ. ಮಿಷನ್ ಪಾಸಿಬಲ್, ಚೈತನ್ಯ ಮಹಾಪ್ರಭುದು ಮಿಷನ್ ಪಾಸಿಬಲ್ ಅಂತಂದ್ರೆ, ನಾನು ಮೊನ್ನೆ ಒಂದು ಮಿಲಿಟರಿದು ಹಾಕಿದೆ ಎಂತ ಹೇಳುವಂಥದ್ದು, ಅಲ್ಲಿ ಕೀರ್ತನೆ ಮಾಡುವಂಥದ್ದು ನೋಡಿ. ಅಲ್ಲಿ ಎಂತಂದ್ರೆ ಆ ಮೇಜರ್ ಇದ್ದಾರಲ್ಲ ಮೇಲೆ ಕೂಲ್ತವರು, ಈಸ್ ಅ ಮೇಜರ್, ಅವ್ರ ಅಂಡರ್ ಎಲ್ಲ ಇರುವವರು ಇವರೆಲ್ಲ. ಹಾಗಾಗಿ ಯದ್ಯದ ಆಚಾರ್ಯ ಶ್ರೇಷ್ಠ ದತ್ತ ಈಸ್ ಅ ಡಿವೋಟಿ. ಹಾಗಾಗಿ ಈ ನೋಸ್ ಟು ಪ್ಲೇ ಕರ್ತ. ಹಾಗಾಗಿ ಅಲ್ಲಿ ಇದನ್ನ ಹೇಗೆ ರಿಲೇಟ್ ಮಾಡಿದೆ ಅಂದ್ರೆ, ಚೇತನ್ ಮಹಾಪ್ರಭು ಹೇಳಿದ್ದಾರೆ, ಪೃಥ್ವಿದೆ ಅಜಿ ನಗರ ಅದಿ ಗ್ರಾಮ ಸರ್ವತ್ರ ಪ್ರಚಾರ ವೈಭವ ಮೋರನ. ಸೊ ಮಿಷನ್ ಪಾಸಿಬಲ್, ಚೇತನ್ ಮಹಾಪ್ರಭು ಮಿಷನ್ ಪಾಸಿಬಲ್ ಆಗ್ತಾ ಉಂಟು. ಸೊ ಇದಕ್ಕೆ ಜನ ಬೇಕಲ್ಲ. ಈಗ ಆರ್ಮಿಗೆ ಎಲ್ಲರೂ ಮನೆಯಲ್ಲಿ ಕೂತ್ರೆ ಪ್ರಧಾನಮಂತ್ರಿ ಮೋದಿ ಅವರು ಅನೌನ್ಸ್ ಮಾಡ್ತಾರೆ, ಆರ್ಮಿಗೆ ಜನ ಬೇಕು. ಇಲ್ಲ, ನನ್ನ ಮಗ ನನ್ಗೆ ಕೊಡುದಿಲ್ಲ, ನನ್ಗೆ 2 ಮಗ, ಒಬ್ಬ ಡಾಕ್ಟರ್ ಒಬ್ಬ ಇಂಜಿನಿಯರ್, ನಾನು ಕೊಡುದಿಲ್ಲ, ಆರ್ಮಿಗೆ ಬೇರೆಯವರು ಹೋಗ್ಲಿ ಸಾಯಿಲಿ. ಈ ರೀತಿ ಮಾಡಿದ್ರೆ ಯಾರು ಹೋಗುವಂತ? ಹೋಗ್ಬೇಕಲ್ಲ ಯಾರಾದ್ರು. ಮೊನ್ನೆ ಉಡುಪಿದು ಸ್ವಾಮೀಜಿ ಹೇಳಿದ್ರು, ಎಂತ ಅಂದ್ರೆ 3 ಮಕ್ಕಳನ್ನು ಹುಟ್ಟಿಸಿ 1 ಮಗನನ್ನು ಕೃಷ್ಣ ಪ್ರಜ್ಞೆ ಮಾಡಿ ದೇಶಕ್ಕೆ ಸೇವೆ ಕೊಡಿ, ಅಂದ್ರೆ ಡೈರೆಕ್ಟ್ ದೇಶ ಸೇವೆ ಕೊಡ್ಬೇಡಿ ಅಂತ ಹೇಳಿದ್ರು. ಕೃಷ್ಣ ಪ್ರಜ್ಞೆ ಮಾಡಿಸಿ ದೇಶದ ಸೇವೆ ಕೊಡಿ, ಯಾಕಂದ್ರೆ ಅವು ಮತ್ತೆ ಕರಪ್ಟ್ ಆಗುದಿಲ್ಲ, ಇಲ್ಲದ್ರೆ ಕರಪ್ಟ್ ಆಗ್ತದೆ, ಎಲ್ಲ ದೂಸ್ತಾರೆ. ಅದು ಕೃಷ್ಣ ಪ್ರಜ್ಞೆ ಮಾಡಿಸಿ ಮತ್ತೆ ದೇಶ ಸೇವೆ ಕೊಡಿ. ಇನ್ನೊಬ್ಬನನ್ನು ಕೃಷ್ಣ ಪ್ರಜ್ಞೆ ಕೊಡಿ, ಒಬ್ಬನನ್ನು ದೇಶ ಸೇವೆ ಕೊಡಿ, ಯಾಕಂದ್ರೆ ದೇಶ ಸೇವೆ ಕೂಡ ಮಾಡ್ಬೇಕು. ಇಲ್ಲದ್ರೆ ಈ ಎಲ್ಲ ಎಂತ ಹೇಳುವಂಥದ್ದು, ಈ ಸೋಕಾಲ್ಡ್ ಪೊಲಿಟಿಷಿಯನ್ ಎಲ್ಲ ದೇಶವನ್ನು ಮಾರಿ ಬಿಡ್ತಾರೆ, ತಿಂದು ಬಿಡ್ತಾರೆ. ಹಾಗೆ ಅದು ಕೂಡ ಇಂಪಾರ್ಟೆಂಟ್ ಅಂತ ಅವ್ರು ಹೇಳಿದ್ರು. ಹಾಗೆ ಇನ್ನೊಬ್ಬನನ್ನು ಪೂರ್ತಿ ಕೃಷ್ಣ ಪ್ರಜ್ಞೆ ಕೊಡಿ, ಇನ್ನೊಬ್ಬನನ್ನು ನಿಮ್ಗೆ ನೋಡ್ಲಿಕ್ಕೆ ಇಡಿ, 3 ಮಕ್ಕಳನ್ನು ಹುಟ್ಟಿಸಿ, ಈ ರೀತಿ ಹೇಳಿ. ನನಗೆ ತುಂಬಾ ಖುಷಿ ಆಗಿದೆ. ಹಾಗಾಗಿ ಇದನ್ನು ಕೂಡ ನೋಡ್ಬೇಕಲ್ಲ. ಇದಕ್ಕೆ ನಾವು ಎಂತ ಹೇಳುವಂಥದ್ದು, ಈಗ ಪ್ರಭುಪಾದ ಭಾರತದಲ್ಲಿರುವಾಗ 1937 ಇಂದ 1965 ಆಲ್ಮೋಸ್ಟ್ 28 ವರ್ಷ ಪ್ರಚಾರಕ್ಕೆ ಹೋಗುವಾಗ ಮನೆಯನ್ನು ಡೋರ್ ನಾಕ್ ಮಾಡ್ತಾ ಇದ್ರಂತೆ. ಆಗ ಮಿನಿಮಮ್ 4 ಮಂದಿ ಮಕ್ಕಳು, ಮಿನಿಮಮ್, ಮ್ಯಾಕ್ಸಿಮಮ್ 10-12 ಎಲ್ಲ ಮನೆಗೆ ಕೇಳ್ತಾ ಇದ್ರು, 1 ಮಗನನ್ನು ನನಗೆ ಕೊಡಿ, ಅವನು ನಾನು ಕೃಷ್ಣ ಪ್ರಜ್ಞೆ ಮಾಡ್ತೇನೆ. ಎಲ್ಲರೂ ಡೋರ್ ಪಾಟ್. ನೀವೆಣಿಸಿ ಎಷ್ಟು ಕಷ್ಟಪಟ್ಟಿದ್ದಾರೆ ಪ್ರಭುಪಾದ. ಎಲ್ಲ ಮನೆಯಲ್ಲಿ ಹೀಗೆ ಡೋರ್ ಹಾಕುವಾಗ ಹೇಗೆ ಆಗ್ಬೋದು? ನಾವಾದ್ರೆ ಒಂದು 4 ಮನೆ ಹೋಗಿ ಮತ್ತೆ ಇಲ್ಲಿ ಮಾರೆ ಈ ರೀತಿ ಆಗ್ಬೋದು ನಮ್ಗೆ. ಈ ರೀತಿ ನಾವು ಖಂಡಿತ ಮಾಡ್ತೇವೆ, ಯಾಕೆಂದ್ರೆ ನಮ್ಗೆ ಗುರು ಮೇಲೆ ಕೂಡ ಎಂತ ಹೇಳುವಂಥದ್ದು ಪ್ರೀತಿ ಇಲ್ಲ, ಮತ್ತೆ ಯಾರ ಮೇಲೆ ಇಲ್ಲ, ನಮ್ಗೆ ಕೃಷ್ಣನ ಮೇಲೆ ಕೂಡ ಇಲ್ಲ. ಅದೇ ಪ್ರಭುಪಾದಕ್ಕೆ ಕೃಷ್ಣ ಮತ್ತೆ ಗುರುನ ಮೇಲೆ, ಇಬ್ಬರ ಮೇಲೆ ಕೂಡ ಪ್ರೀತಿ ಉಂಟು. ಹಾಗಾಗಿ ಪ್ರಭುಪಾದ ನಿಲ್ಲಿಸ್ಲಿಲ್ಲ, ಯಾರು ಕೊಡ್ಲಿಲ್ಲ, ಮುಂದೆ ಬರಲಿಲ್ಲ, ಕೊಡ್ಲಿಲ್ಲ. ಎಲ್ಲರೂ ಜೈ ಜೈ ಆಗ್ತಾರೆ, ಆದ್ರೆ ಮಕ್ಕಳನ್ನು ಕೊಡುವಂಥದ್ದು ಕೊಡುವುದಿಲ್ಲ. ಹಾಗಾಗಿ ಪ್ರಭುಪಾದಿದು ಚೈತನ್ಯ ಮಹಾಪ್ರಭು ಮಿಷನ್ಗೆ ಜನ ಬೇಕಲ್ಲ, ಜನ ಬೇಕು. ಎಸ್, ಎಲ್ಲಿದ್ದೆ ನಾನು, ಯಾವ ಟಾಪಿಕ್ ಇಂದ ಎಲ್ಲಿಗೆ ಹೋದೆ? ಎಸ್, ಐಕ್ಯಭೋಗ ಅಂಟಿಕೊಂಡಿರುವ ವಿವಿಧವಾಗಿರುವ ಕರ್ಮಗಳು
ಮತ್ತು ಐಕ ಭೋಗವಾಗಿ ಅಂಟಿಕೊಳ್ಳದಿರುವಂತಹ ವಿಧ ಕರ್ಮಗಳು. ಈ ಎರಡು ಬಗೆಯ ಕಾರ್ಯಗಳು ಆಧಾರದ ಮೇಲೆ ಬೇರೆ ಬೇರೆ ಸ್ವಭಾವಗಳು, ಎರಡು ಬಗೆಯ ವ್ಯಕ್ತಿಗಳಿರು, ಬೇರೆ ಬೇರೆ ಸ್ವಭಾವ. ಅಂಟಿಕೊಂಡಿರುವ ಬೇರೆ ರೀತಿ ಇರ್ತಾನೆ. ನೀವು ಎಷ್ಟೇ ಪ್ರೀಚ್ ಮಾಡಿ, ಯಾಕೆಂದ್ರೆ ಅವ ಅಂಟಿಕೊಂಡಿದ್ದಾನೆ, ಅವನಿಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಅಂಟಿಕೊಳ್ಳದಿರುವವರು ಇರ್ತಾರೆ, ಅವರಿಗೆ ಪ್ರೀಚ್ ಮಾಡಿ ಇಮಿಡಿಯೇಟ್ ರಿಸಲ್ಟ್ ಬರ್ತದೆ, ಇಮಿಡಿಯೇಟ್. ನನ್ನ ಒಬ್ಬರ ಹತ್ರ ಮಾತಾಡಿದೆ, ಅವರು ಹೇಳಿದರು, ವೆನ್ ಐ ವಾಸ್ ಯಂಗ್ ಐ ವಾಸ್ ಚಾಂಟಿಂಗ್, ನನಗೆ ಫುಲ್ ಎಕ್ಸ್ಟಸಿ ಬರ್ತಾ ಇತ್ತಂತೆ ಅವರಿಗೆ. ಬಟ್ ನಾವು ಓವರ್ ದ ಇಯರ್ಸ್ ಅದು ನನಗೆ ಇಲ್ಲ. ಹೆಂಗಂದ್ರೆ ಅವರು ಯೂತ್ ಅಲ್ಲಿ ಎಂತ ಹೇಳುವಂಥದ್ದು, ತುಂಬಾ ಯಂಗ್, 20-21 ಅಲ್ಲಿ ಮಾಡುವಾಗ. ಹಾಗೆ ಬೇರೆ ಬೇರೆ ಸ್ವಭಾವದವರು ಇರ್ತಾರೆ, ವ್ಯಕ್ತಿಗಳು. ಪರಸ್ಪರ ವಿರುದ್ಧವಾಗಿರುವ ಎರಡು ಬಗೆಯ ಕಾರ್ಯಗಳನ್ನು ಒಬ್ಬನಲ್ಲಿ ಕಾಣಬೇಕಾದ್ರೆ ಸಾಧ್ಯವಿಲ್ಲ. ನೋಡಿ, ಎರಡು ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಂಟಿಕೊಂಡಿರುವವ, ಅಂಟಿಕೊಳ್ಳದಿರುವವ. ಅಂಟಿಕೊಳ್ಳದಿರುವವನಿಗೆ ಅದ್ರ ಬಗ್ಗೆ ಆಸಕ್ತಿ ಬರುವುದಿಲ್ಲ. ಆದರೆ ಲೋಕೋತ್ತರವಾದ ನೆಲೆಯಿರುವ ಚೇತನಗಳು ಈ ಎರಡು ಬಗೆಯ ಕರ್ಮಗಳನ್ನು ಉಪೇಕ್ಷಿಸಬಹುದು. ಎಸ್, ಓಕೆ, ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಬದ್ಧಾತ್ಮನು ಐಹಿಕ ಪ್ರಪಂಚದ ಭೋಗಭಾಗ್ಯಗಳನ್ನು ಸವಿಯುವ ಸಲುವಾಗಿ ಹುಟ್ಟಿರುತ್ತಾನೆ. ಎಸ್, ಕೃಷ್ಣ ಹೇಳಿದ್ದಾನೆ ಎಲ್ಲಿ? ಭಗವದ್ಗೀತೆಯಲ್ಲಿ, ಮಮೇ ವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಾಸಷ್ಟಾನಿ ಇಂದ್ರಿಯಾನಿ ಪ್ರಕೃತಿ ಸಾನಿ ಕರ್ಷಣೆ. ಈ ಬದ್ಧ ಜೀವಿ, ಈ ಬದ್ಧ ಜೀವನದ ಬದ್ಧ ಲೋಕದಲ್ಲಿ ಅವನ ಬದ್ಧ ಜೀವನದಿಂದ ಈ ಮನಸ್ಸು ಸೇರಿ 5 ಇಂದ್ರಿಯಗಳೊಟ್ಟಿಗೆ ಕಷ್ಟಪಡ್ತಾ ಇದೆ. 3 ಬಾರಿ ಭಗವಂತ ಹೇಳಿದ್ದಾನೆ, ಬದ್ಧ ಜೀವಿ, ಬದ್ಧ ಜೀವನ, ಬದ್ಧ ಲೋಕ. ಹಾಗಾಗಿ ನಾವೆಲ್ಲ ಬದ್ಧ ಜೀವಿಗಳು. ಈಗ ಬದ್ಧ ಜೀವಿಗಳು ಎಂತ ಆಗ್ಬೇಕು? ಎಸ್, ಯಾರು ಹೇಳ್ತೀರಿ? ಬದ್ಧ ಜೀವಿಗಳು ಎಂತ ಆಗ್ಬೇಕು? ಜೀವಿಗಳಾಗ್ಬೇಕು. ಸಿದ್ಧ ಜೀವಿಗಳಾಗ್ಬೇಕು. ವೆರಿ ಗುಡ್. ಸಿದ್ಧ ಜೀವಿಗಳು ಹೇಗೆ ಆಗುವಂಥದ್ದು? ಸಿದ್ಧ ಜೀವಿಗಳು ಹೇಗೆ ಆಗುವಂಥದ್ದು? ಯಾರು? ಸಾಧನೆ ಮಾಡುವುದು. ಸಾಧನೆ ಮಾಡ್ಬೇಕು. ವೆರಿ ಗುಡ್. ಕೃಷ್ಣ ಪ್ರಜ್ಞೆ ಮಾಡ್ತಾ 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 ನಾವು ಈಗ ಈ ದೇಹ ಉಂಟು, ಇದು ನಮ್ಮ ಬದ್ಧ ದೇಹ. ಈ ದೇಹ ಸಿದ್ಧ ಆಗ್ತದಂತೆ. ಸಾಧನೆ ಮಾಡ್ತಾ 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 pure it will become 24 karat gold. When it will become purely 24 karat gold, ಸಿದ್ಧ ದೇಹ ಆದ ಕೂಡಲೇ ವೈಕುಂಠದಿಂದ ವಿಮಾನ ಬರ್ತದೆ, ಮತ್ತೆ ನಾವು ಬರೀ ಕೂತ್ಕೊಳ್ಳಿಕ್ಕೆ ವೈಕುಂಠ ವಿಮಾನದಲ್ಲಿ. ದಟ್ಸ್ ಇಟ್. ಅದು ನಮ್ಮನ್ನು ಕೊಂಡೋಗುವಂಥದ್ದು. ಹಾಗಾಗಿ ನಾವು ಬದ್ಧ ನಮ್ಮ ಈ ಜೀವವನ್ನು ಸಿದ್ಧ ಜೀವ ಮಾಡಬೇಕು. ಹಾಗಾಗಿ ಈ ವೇದಿಕ್ ಆಕ್ಟಿವಿಟೀಸ್ ಯಾರಿಗೆ ಡಿಸೈನ್ ಮಾಡಿದ್ದು? ಬದ್ಧ ಜೀವಿಗಳಿಗೆ, ಬದ್ಧ ಆತ್ಮಗಳಿಗೆ. ಯಾಕೆ ಬದ್ಧಾತ್ಮಗಳಿಗೆ? ಯಾಕೆಂದ್ರೆ ಬದ್ಧಾತ್ಮಗಳು ಇಲ್ಲಿ ಬಂದದ್ದು ಎಂಜಾಯ್ ಮಾಡ್ಲಿಕ್ಕೆ, ಇಂಡಿಪೆಂಡೆಂಟ್ ಆಗಿ, ವಿದೌಟ್ ಕೃಷ್ಣ. ಹಾಗಾಗಿ ವೇದ ಇರುವಂಥದ್ದು ಅದಕ್ಕೆ. ಯು ಫಾಲೋ ದಿ ರೂಲ್ಸ್. ಅಂಡ್ ಈಗ ಹೇಗಂದ್ರೆ, ಈ ಹುಟ್ಟುವಾಗ ಈ ಯಜ್ಞ, ಮದುವೆ ಆಗುವಾಗ ಇದೆಲ್ಲ ಉಂಟು. ಯಾಕೆ? ಈಗೀಗ ನಾವು ಫಾಲೋ ಮಾಡ್ಬೇಕು ಸರ್ಟೆನ್. ಅಂದ್ರೆ ಯು ಡೂ ಸೆನ್ಸ್ ಗ್ರಾಟಿಫಿಕೇಶನ್, ಬಟ್ ಯು ಫಾಲೋ ಸರ್ಟೆನ್ ಥಿಂಗ್ಸ್. ಆದ್ರೆ ಹೇಗೆ ಅಂದ್ರೆ, ಭಾಗವತಂ ಇರುವಂಥದ್ದು ನಿಮ್ಮನ್ನು ಇಲ್ಲಿಂದ ಆಧ್ಯಾತ್ಮಿಕ ಲೋಕ ಕೊಂಡೋಗ್ಲಿಕ್ಕೆ, ಇಲ್ಲಿ ಇರ್ಲಿಕ್ಕಲ್ಲ. ಆ ರೀತಿ ಇದು ಡಿಸೈನ್ ಆಗಿದೆ. ಡಿಸೈನ್, ಆ ಮಾಡಲ್ ಡಿಸೈನ್ ಆ ರೀತಿ ಆಗಿದೆ. ಭಾಗವತಂ ಡಿಸೈನ್ ಹಾಗೆ ಆಗಿದೆ. ಹಾಗಾಗಿ ನೀವು ಎಷ್ಟು ಕೇಳ್ತೀರಿ ಭಾಗವತಮನ್ನು, ಅಷ್ಟು ನೀವು ಟ್ರಾನ್ಸ್ಜೆಂಡರ್ ಪ್ಲಾಟ್ಫಾರ್ಮ್ಗೆ ಹೋಗ್ತೀರಿ. ಭಾಗವತ ಮಾಮೂಲಿ ಅಲ್ಲ, ನಿಮ್ಮನ್ನು ದಿವ್ಯವಾದ ನೆಲೆಗೆ ಕೊಂಡೋಗುವಂತದ್ದು. ಆಧ್ಯಾತ್ಮಿಕದಲ್ಲಿ ಕೃಷ್ಣನ ಆ ವಿಚಾರಕ್ಕೆ ನಿಮಗೆ ಆಸಕ್ತಿ ಬರುವಂತದ್ದು. ಈಗ ನಿಮ್ಗೆ ಡೈಲಿ ನೀವು ಅದನ್ನು ಕೇಳ್ತಾ ಇದ್ದೀರಿ, ನಿಮಗೆ ಆಸಕ್ತಿ ಬಂದು 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 ಒಂದ್ ದಿವಸ ಯಸ್ ನನ್ಗೆ ಅಲ್ಲಿ ಹೋಗ್ಬೇಕು, ತೀರ ಬರ್ತದೆ ಆಸಕ್ತಿ.
ಈಗ ಯಾಕೆ ಭಾಗವತ ನಾವು ಕೇಳ್ತಾ ಇರ್ಬೇಕು? ಯಾಕೆಂದ್ರೆ ಈ ಆಸಕ್ತಿ ಬಂದ ಮೇಲೆ ಎಂತಾಗ್ತದೆ, ನಮ್ಗೆ ನಿಜವಾಗಿ ಆಧ್ಯಾತ್ಮಿಕ ಹೋಗ್ಲಿಕ್ಕೆ ಆಗ್ತದೆ. ಭಾಗವತಂ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಆದ್ರೆ ಈ ವೇದಿಕ್ ಆಕ್ಟಿವಿಟೀಸ್ ಯಾಕಿರುವಂತದ್ದು, ಬದ್ಧಾತ್ಮಗಳು ಈ ಭೌತಿಕ ಲೋಕಕ್ಕೆ ಬಂದಿದ್ದಾರೆ ಎಂಜಾಯ್ ಮಾಡ್ಲಿಕ್ಕೆ. ಯಾವ್ದನ್ನ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ? ಇಂದ್ರಿಯ ಸುಖ. ಹಾಗಾಗಿ ಇದನ್ನ ನೀವು ಕಡಿಮೆ ಮಾಡಬೇಕು, ಎಂಡಿಗೆ ಡಿಟ್ಯಾಚ್ ಆಗ್ಬೇಕಂತ. ಎಂಡಿಗೆ ಡಿಟ್ಯಾಚ್ ಆಗಿ ಆಧ್ಯಾತ್ಮಿಕ ನೆಲೆಗೆ ಹೋಗ್ಬೇಕಂತ, ದಿವ್ಯವಾದ ನೆಲೆಗೆ ಹೋಗ್ಬೇಕಂತ ಇದಕ್ಕೆ ಡಿಸೈನ್ ಮಾಡಿದ್ರು. ಡಿಸೈನ್ ಆಗಿರುವುದು ಅದಕ್ಕೆ. ಈಗ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈಗ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥ ಆಶ್ರಮ, ವಾನಪ್ರಸ್ಥ ಆಶ್ರಮ, ಸನ್ಯಾಸಿ ಆಶ್ರಮ. ಈಗ ಖಾಲಿ ಗೃಹಸ್ಥ ಮತ್ತೆ ಗೃಹಸ್ಥ ಆಶ್ರಮಕ್ಕೆ ಎಂತ ವ್ಯತ್ಯಾಸ? ಯಾರು ಹೇಳ್ಬೋದು? ಎಸ್, ಒಂದೇ ಪಾಯಿಂಟ್ ಅಲ್ಲಿ ಹೇಳಿ. ಗೃಹಸ್ಥ, ಡೆಫಿನೇಷನ್ ಆಫ್ ಗೃಹಸ್ಥ ಅಂಡ್ ಡೆಫಿನೇಷನ್ ಆಫ್ ಗೃಹಸ್ಥ ಆಶ್ರಮ. ಎಸ್, ಯಾರು ಹೇಳ್ತೀರಿ? ಎಸ್, ಹರೇ ಕೃಷ್ಣ. ಗೃಹಸ್ಥ ಆಶ್ರಮ ಅಂದ್ರೆ ಅಲ್ಲಿ ಆ ಮನೆಯಲ್ಲಿ ಭಗವಂತ ಸೆಂಟರ್ ಕೇಂದ್ರ ಆಗಿದ್ದಾನೆ ಪ್ರಭುಜಿ, ಒಡೆಯಾಗಿರ್ತಾನೆ. ಅವನ ಗೃಹಸ್ಥ ಒಂದು ಅಂದ್ರೆ ಆಶ್ರಮದಲ್ಲಿ. ಗೃಹಸ್ಥ ಅಂತಂದ್ರೆ ಅಲ್ಲಿ ಅವರು ಇಂದ್ರಿಯ ಭೋಗದಲ್ಲೇ ತೊಡಗ್ತಾರೆ. ಎಸ್, ಇದೇ ವ್ಯತ್ಯಾಸ. ಹಾಗಾಗಿ ಗೃಹಸ್ಥ ಮತ್ತೆ ಗೃಹಸ್ಥ ಆಶ್ರಮ ಅಂದ್ರೆ ಕೃಷ್ಣ ಇಸ್ ಇನ್ ಸೆಂಟರ್, ಗೃಹಸ್ಥ ಆಶ್ರಮ. ವೆರಾಸ್ ಗೃಹಸ್ಥ ಮೀನ್ಸ್ ಸೆನ್ಸ್ ಗ್ರಾಟಿಫಿಕೇಶನ್, ನಾನು ನನ್ನದು, ಇದು ಸೆಂಟರ್. ಹಾಗಾಗಿ ಈಗ ಗೃಹಸ್ಥ ಕೆಟ್ಟದ್ದು, ಸನ್ಯಾಸಿ ಒಳ್ಳೇದು. ಇಲ್ಲಪ್ಪ, ಎಲ್ಲದೂ ಒಳ್ಳೇದೇ. ಎಲ್ಲದೂ ಅಲ್ಲಿ ಆಶ್ರಮ ಬರಬೇಕು. ಬ್ರಹ್ಮಚಾರಿ ಆಶ್ರಮ, ಗೃಹಸ್ಥ ಆಶ್ರಮ, ವಾನಪ್ರಸ್ಥ ಆಶ್ರಮ, ಸನ್ಯಾಸ ಆಶ್ರಮ. ಸೆಂಟ್ರಲ್ಲಿ ಕೃಷ್ಣ. ಹಾಗಾಗಿ ಈಗ ನಾವು ಭೌತಿಕದಲ್ಲಿ ಸ್ಟೂಡೆಂಟ್ ಲೈಫ್ ಬ್ರಹ್ಮಚಾರಿ ಆಶ್ರಮ, ನೆಕ್ಸ್ಟ್ ಮ್ಯಾರಿಡ್ ಲೈಫ್ ಗೃಹಸ್ಥ ಆಶ್ರಮ, ರಿಟೈರ್ಡ್ ಲೈಫ್ ವಾನಪ್ರಸ್ಥ ಆಶ್ರಮ, ಮತ್ತೆ ರಿನೌನ್ಸ್ ಲೈಫ್ ಸನ್ಯಾಸ ಆಶ್ರಮ. ಇದು ಭೌತಿಕದಲ್ಲಿ ಕೂಡ ಉಂಟು. ಆದ್ರೆ ಭೌತಿಕದಲ್ಲಿ ಹೆಸರು ಮಾತ್ರ ಸ್ಟೂಡೆಂಟ್ ಲೈಫ್. ಸ್ಟೂಡೆಂಟ್ ಲೈಫ್ ಅಲ್ಲಿ ಎಂತ ಕಲಿಯುವಂಥದ್ದು? ಕೃಷ್ಣ ಇಲ್ಲ. ಇವೆಲ್ಲ ಕಲಿತೇವೆ ನಾವು, ಅದನ್ನು ಬಿಟ್ಟು ಎಲ್ಲ ಕಲಿತೇವೆ, ಕೃಷ್ಣ ಇಲ್ಲ. ಮ್ಯಾರಿಡ್ ಲೈಫ್ ಎಲ್ಲ ಮಾಡ್ತೇವೆ, ಕೃಷ್ಣ ಇಲ್ಲ. ರಿಟೈರ್ಡ್ ಆದ್ಮೇಲೆ 60 ನಂತರ 60 ನಂತರ ಮತ್ತೆ ಕೂಡ ಕತ್ತೆದಾರ ದುಡಿಯುವಂಥದ್ದು ಏನು? ಮತ್ತೆ ರಿನೌನ್ಸ್ ಲೈಫ್ ಇಲ್ಲವೇ ಇಲ್ಲ. 75 ನಂತರ ರಿನೌನ್ಸ್ ಲೈಫ್. ಆದ್ರೆ 75 ಆದ್ಮೇಲೆ ಕೂಡ ಮೊಮ್ಮಕ್ಕಳು, ತಿನ್ನೋದು, ಟಿವಿ, ಇದೇ ನಮ್ದಾಯ್ತು. ಎಲ್ಲಿ ರಿನೌನ್ಸ್ ಲೈಫ್? ಫುಲ್ ಸೀರಿಯಸ್ ಆಗ್ಬೇಕಂತ ಪ್ರಭುಪಾದ ಒಂದು ಎಕ್ಸಾಂಪಲ್ ಕೊಡ್ತಾರೆ. ರಾಧಾ ದಾಮೋದರ ಟೆಂಪಲ್ ಅಲ್ಲಿ ಪ್ರಭುಪಾದಲ್ಲಿ ತುಂಬಾ ವರ್ಷ ಇರ್ತಾರೆ. ಅವರ ಎಂತ ಹೇಳುವಂತದ್ದು, ಸನ್ಯಾಸಿ ಆದ ಮೇಲೆ ಅಲ್ಲಿ ಒಂದು ಅಜ್ಜಿ, ಶಿ ವಾಸ್ ವೆರಿ ಓಲ್ಡ್. ವೆರಿ ಓಲ್ಡ್ ಅಂದ್ರೆ ಶಿ ವಾಸ್ ಬಾಡಿ ಎಲ್ಲ ಮೋರ್ ದನ್ 80 ಏನ, ತುಂಬಾ ಎಂತ ಹೇಳುವಂತದ್ದು ಬಾಡಿ ಎಲ್ಲ ಇದು ಬಂದಿತ್ತು. ಪ್ರತಿದಿನ ಬೆಳಿಗ್ಗೆ ಹೋಗಿ ಯಮುನದಿಂದ ನೀರು ತರುವಂತದ್ದು ಕೊಡಪನದಲ್ಲಿ. ಅವಳಿಗೆ ಇಟ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟದಲ್ಲಿ ಬಂದು ಇಡುವಂತದ್ದು ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ ಅಲ್ಲಿ. ಅಂದ್ರೆ ಈಗ ನಮ್ದು ಇಲ್ಲಿ ಕೂಡ ಉಂಟು, ಯಾವುದು ಟೆಂಪಲ್ ಅಲ್ಲಿ ಬಾಗಿಲಿಂದ ಹೊರಗೆ ಇರ್ತದಲ್ಲ, ಅಲ್ಲಿ ಇಡುವಂಥದ್ದು. ಬಾಗಿಲು ಕ್ಲೋಸ್ ಇರ್ತದೆ, ಮತ್ತೆ ಪೂಜಾರಿ ಅದನ್ನು ತೆಗಿತಾನೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಅದನ್ನು ತೆಗಿತಾನೆ. ಡೈಲಿ ತಪ್ಪದೆ, ಎಷ್ಟೇ ಚಳಿ ಇರಲಿ ನಡಗ್ದಾನಕ್ಕೆ ಇಡುವಂಥದ್ದು. ಪ್ರಭುಪಾದ ದಿವಸ ಹೇಳುವಂಥದ್ದು, ಶಿ ವಿಲ್ ಡೆಫಿನೆಟ್ಲಿ ವಿಲ್ ಗೋ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್. ಪ್ರಭುಪಾದ ನೋಡಿ, ಪ್ರಭುಪಾದ ಬಾಯಲ್ಲಿ ಬಂದ್ರೆ ಅದು ಇನ್ನೊಂದು ಮಾತಿಲ್ಲ, ವೇದವಾಕ್ಯ ಅದು, ಶುದ್ಧ ಭಕ್ತ ಪ್ರಭುಪಾದ. ಜಸ್ಟ್ ಬೈ ಡೂಯಿಂಗ್ ದಿಸ್ ಸರ್ವಿಸ್.
ತಪ್ಪದೆ ಹುಷಾರಿಲ್ಲದೆ ಇರಲಿ, ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಬಿಸಿಲು ಇರಲಿ, ಡೈಲಿ स्वामी के लिए पानी, स्वामी के लिए, स्वामी ಅಂದ್ರೆ ರಾಧಾ ದಾಮೋದರ್. ಹಾಗೆ ಭಗವಂತನಿಗೋಸ್ಕರ ತರುವಂತದ್ದು. ಹಾಗಾಗಿ ದಿಸ್ ಇಸ್ ಎಂತ ಒಂದು ರಿನೌನ್ಸ್ ಲೈಫ್. ನಾನು ರಿನೌನ್ಸ್ ಲೈಫ್ಗೆ ಎಕ್ಸಾಂಪಲ್ ಕೊಟ್ಟದ್ದು. ನಾವೀಗ ನಮ್ಗೆ ಅಷ್ಟು ಏಜ್ ಆಗಲಿಲ್ಲ ಹೆಂಗಸಾಗೆ, ನಾವು ಸ್ವಲ್ಪ ಹೆಂಗ ಆದ್ರೂ ಕೂಡ ನಮ್ಗೆ ಸೇವಾ ಭಾವ ಇಲ್ಲ. ಸ್ವಲ್ಪ ನಮ್ಗೆ ಸೇವಾ ಭಾವ ಬಂದ್ರೆ ನಮ್ಗೆ ಟಿಕೆಟ್ ಗ್ಯಾರಂಟಿ. ಸೇವಾ ಭಾವ ಬರ್ಬೇಕು, ಅದಕ್ಕೆ ನಾವು ಸೀರಿಯಸ್ ಆಗ್ಬೇಕು. ಹಾಗಾಗಿ ಇದು ಟ್ರೈನಿಂಗ್ ಅಂತೆ. ಪ್ರಭುಪಾದ ಹೇಳುವಂಥದ್ದು, ಇಫ್ ಒನ್ ಪರ್ಸನ್ he has got proper brahmacharya training, he will become good grahastha, then he will become good vanaprastha, then he will become good sannyasi. ಹಾಗಾಗಿ ಮೀನ್ ಎಂತಂದ್ರೆ ಫೌಂಡೇಶನ್. ಫೌಂಡೇಶನ್ ಒಳ್ಳೇದಿದ್ರೆ ಎಲ್ಲ ಒಳ್ಳೇದಾಗ್ತದೆ. ಹಾಗೆ ಅಲ್ಟಿಮೇಟ್ ಎಂತಂದ್ರೆ, ಗೋಲ್ ಎಂತಂದ್ರೆ, ಈ 4 ಆಶ್ರಮದ ಗೋಲ್ ಎಂತಂದ್ರೆ ಭಗವಂತನ ಆಕ್ಟಿವಿಟೀಸ್ ಅಲ್ಲಿ ಮಗ್ನರಾಗ್ಲಿಕ್ಕೆ. ಟ್ರಾನ್ಸ್ಡೆಂಟಲ್ ಲೈಫ್, ಟ್ರಾನ್ಸ್ಡೆಂಟಲ್ ಆಕ್ಟಿವಿಟೀಸ್. ಈಗ ಗೃಹಸ್ಥನ ಡ್ರೆಸ್ ಬೇರೆ, ಸನ್ಯಾಸಿ ಡ್ರೆಸ್ ಬೇರೆ. ಡ್ರೆಸ್ ಎಲ್ಲ ಎಂತ ಆಗ್ಲಿಕ್ಕಿಲ್ಲ, ಡ್ರೆಸ್ ಎಲ್ಲ ಇದು ಹೆಸರಿಗೆ ಮಾತ್ರ, ಡ್ರೆಸ್ ಅಲ್ಲಿ ಎಂತ ಆಗುದಿಲ್ಲ. ಹಾಗಾಗಿ ಈಗ ಗೃಹಸ್ಥ ಆಗಿರುವವ ಸನ್ಯಾಸಿಯಾಗಿ ಮಾಡ್ಲಿಕ್ಕೆ ಅಂದ್ರೆ ಎರಡನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅವ ಗೃಹಸ್ಥ ಆಗಿರುವವ ಅವನ ಫ್ಯಾಮಿಲಿ ನೋಡ್ಲೇಬೇಕು. ಅದನ್ನು ಬಿಟ್ಟು ಸನ್ಯಾಸಿಯಾಗಿ ಮಾಡ್ತಾನೆ ಇಲ್ಲ. ಸನ್ಯಾಸಿ ಆಗಿರುವವ ನಾನು ಗೃಹಸ್ಥ ಎಂತ ಮಾಡ್ತಾನೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಗೃಹಸ್ಥ ಆಗಿರುವ ಹಾಗೆ ಮಾಡ್ಬೋದು, ಸನ್ಯಾಸಿಯಾಗಿ ಹೀಗೆ ಮಾಡ್ಬೋದು. ಹಾಗೆ ಹಾಗಾಗಿ ಒಬ್ಬನಿಗೆ ಮೆಟೀರಿಯಲ್ ಆಕ್ಟಿವಿಟೀಸ್ ಮಾಡ್ಬೋದು ಅಂತ ಪರ್ಮಿಷನ್ ಉಂಟು ಗೃಹಸ್ಥನಿಗೆ, ಇನ್ನೊಬ್ಬನಿಗೆ ಇಲ್ಲ, ಪರ್ಮಿಷನ್ ಇಲ್ಲ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ರಭುಪಾದ ಹೇಳಿದ್ದಾರೆ ಪರಮಹಂಸ ಸ್ಟೇಜ್. ಓಕೆ, ಈಗ ಶಿವ ಪರಮಹಂಸ ನೆಲೆಯಲ್ಲಿ ಇದ್ದಾನೆ, ಪರಮಹಂಸ ನೆಲೆಯಲ್ಲಿ. ಯಾಕೆಂದ್ರೆ ಯಾವಾಗಲೂ ಭಗವಂತನ ವಿಷಯದಲ್ಲಿ ಸಮಾಧಿಯಲ್ಲಿ ಇದ್ದಾನೆ, ಅಬ್ಸರ್ವ್ ಆಗಿದ್ದಾನೆ, ಟ್ರಾನ್ಸ್ಡೆಂಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾನೆ. ಹಾಗಾಗಿ ಗೃಹಸ್ಥನ ಆಕ್ಟಿವಿಟಿ ಆಗಲಿ, ಸನ್ಯಾಸಿ ಇದು ಯಾವ್ದು ಅಪ್ಲೈ ಆಗುದಿಲ್ಲ. ಯಾರಿಗೆ? ಶಿವನಿಗೆ. ಅವ ಪರಮಹಂಸ ಸ್ಟೇಜ್ ಅಂತ ಇಲ್ಲಿ ಪ್ರಭುಪಾದ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ 52 ಅಲ್ಲಿ ಇಲ್ಲಿ ಪ್ರಭುಪಾದ ಮೆನ್ಷನ್ ಮಾಡಿದ್ದಾರೆ 2.52 ಮತ್ತೆ 53. 52 ಶ್ಲೋಕ ಭಗವದ್ಗೀತೆ, ಸೆಕೆಂಡ್ ಚಾಪ್ಟರ್, 52 ಶ್ಲೋಕ. ಅಲ್ಲಿ ಪ್ರಭುಪಾದ ಹೇಳುವಂತದ್ದು ಮಾಧವೇಂದ್ರಪುರಿಯ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಮಾಧವೇಂದ್ರಪುರಿ ಅಂತ ಅವ್ರು ಹೇಳುವಂತದ್ದು, ಓ ಭಗವಂತ, ಈಗ 3 ಟೈಮ್ ಸಂಧ್ಯಾ ವಂದನೆ ಮಾಡಬೇಕು ಅವರಿಗೆ. ಈಗ ಆಕ್ಚುಲಿ ಸಂಧ್ಯಾ ವಂದನೆ ಯಾಕೆ ಮಾಡುವಂಥದ್ದು 3 ಟೈಮ್? ಎಸ್, ಯಾರು ಹೇಳ್ತೀವಿ? ನಾವು ಮೆಡಿಟೇಷನ್ ಮಾಡುವಂಥದ್ದು. ಎಸ್, ಯಾಕೆ ಮಾಡುವಂಥದ್ದು? ಯಾರು ಹೇಳ್ತೀವಿ? ಯಾರಿಗೆ ಗೊತ್ತುಂಟು? ಎಸ್, ಯಾರಿಗಾದ್ರು ಹೇಳ್ಬೋದಾ ಯಾಕೆ ನಾವು ಮಾಡುವಂಥ ಸಂಧ್ಯಾ ವಂದನೆ? ತಪ್ಪದೆ ಭಗವಂತನನ್ನ ಸ್ಮರಣೆ ಮಾಡೋದು ಪ್ರಭುಜಿ. ಓಕೆ, ಸ್ಮರಣೆ ನಾವು ಇದನ್ನು ಕೂಡ ಮಾಡ್ತೇವೆ ಅಂತ, ಚಾಂಟಿಂಗ್ ಅಲ್ಲಿ ಕೂಡ ಮಾಡ್ತೇವೆ. ಯಾಕೆ ಅದನ್ನು ಮಾಡ್ಬೇಕು? ಯಾರಿಗಾದ್ರು ಗೊತ್ತುಂಟಾ? ಅದು ನಿತ್ಯ ಕರ್ತವ್ಯ ಪ್ರಭುಜಿ. ಅದು ನಿತ್ಯ ಕರ್ತವ್ಯ. ಓಕೆ, ದಿನದ ಪ್ರತಿ ಹೊತ್ತಿಗೂ ಏನು ಅಂದ್ರೆ, ನಾನು ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಲು ನಾನು ದೇವರ ಮೊರೆ ಹೋಗ್ತೀನಿ ಅಂತ ಹೇಳಲಿಕ್ಕೆ. ನೋಡಿ ಎಂತಂದ್ರೆ, ಸಂಧ್ಯಾ ವಂದನೆಯಲ್ಲಿ ಆಕ್ಚುಲಿ ನಮಗೆ ಫಸ್ಟ್ ಬ್ರಹ್ಮ ಗಾಯತ್ರಿ ಮತ್ತೆ
ಗುರು ಗಾಯತ್ರಿ ಮತ್ತೆ ಚೇತನ್ ಮಹಾಪ್ರಭು ಗಾಯತ್ರಿ ಮತ್ತೆ ಕೃಷ್ಣನ್. ಹಾಗೆ ಈ ರೀತಿ ಒಟ್ಟಿಗೆ 7 ಉಂಟು ನಮಗೆ. ಹಾಗೆ ಇದನ್ನು ಮಾಡುವ ಉದ್ದೇಶ ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ, ಮೆಡಿಟೇಟ್ ಮಾಡ್ಲಿಕ್ಕೆ. ಈಗ ಇವರು ನಮ್ಮ ಯಾರು ಮಾಧವೇಂದ್ರಪುರಿ ಇದನ್ನೆಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಅವರು ಫುಲ್ ಯಾವಾಗ್ಲೂ ಮೆಡಿಟೇಷನ್ ಅಲ್ಲಿ ಇದ್ದಾರೆ. ಹಾಗೆ ನಾವು ಆ ರೀತಿ ಮಾಡ್ಲಿಕ್ಕಿಲ್ಲ. ಈಗ ಮಾಧವೇಂದ್ರಪುರಿ ಅವ್ರು ಗಾಯತ್ರಿ ಮಾಡ್ತಾ ಇರಲಿಲ್ಲ, ನಾವು ಕೂಡ ಮಾಡೋದು ಇಲ್ಲ, ನಾವು ಆ ನೆಲೆಯಲ್ಲಿ ಇಲ್ಲ. ಆದ್ರೆ ಅವರು 24 ಗಂಟೆ ಕೂಡ ಫುಲ್ ಮೆಡಿಟೇಷನ್ ಅಲ್ಲಿ ಇದ್ದಾರೆ. ಅಂತವರಿಗೆ ರೂಲ್ಸ್ ಅಪ್ಲೈ ಆಗ. ಈಗ ಶಿವ ಕೂಡ ಆ ನೆಲೆಯಲ್ಲಿ ಇದ್ದಾನೆ. ಹಾಗೆ O Lord, in my prayers 3 times a day, all glories to you. Bathing, I offer my obeisance unto you. O Dim God of all, please excuse me from inability to offer you respects. Now, wherever I sit, I can remember the great incidents of Israel. ಅಂದ್ರೆ ಎಲ್ಲಿ ಕೂತ್ಕೊಂಡು ನನಗೆ ಧ್ಯಾನ ಬರ್ತದೆ. ಹಾಗಾಗಿ ಅವರನ್ನ ಅದನ್ನೆಲ್ಲ ಮಾಡಲೇ ಇಲ್ಲ. ಯಾಕೆಂದ್ರೆ ಅವರು ಫುಲ್ ಇದರಲ್ಲಿ ಇದ್ದಾರೆ. ಹಾಗೆ ಇದನ್ನು ನಾವು ಇಮಿಟೇಷನ್ ಮಾಡ್ಲಿಕ್ಕಿಲ್ಲ. ಮಾಧವೇಂದ್ರಪುರಿ ನೋಡಿ, ಮಾಧವೇಂದ್ರಪುರಿ ಚೈತನ್ಯ ಮಹಾಪ್ರಭು ಮತ್ತು ರಾಧಾರಾಣಿ ದೇವರಿನ ಮಹಾಭಾವ. ಹಾಗೆ ಅದನ್ನು ನಾವು ಇಮಿಡಿಯೇಟ್ ಮಾಡ್ಲಿಕ್ಕಿಲ್ಲ. ಹಾಗೆ ಅವರು ದಿಸ್ ಇಸ್ ಸಫಿಷಿಯಂಟ್ ಫಾರ್ ಮೀ. ಅದೆಲ್ಲ ಬೇದಿಂಗ್ ಕೂಡ ಇಲ್ಲ. ಈಗ ನಾವು ಬೇದಿಂಗ್ ಮಾಡಿದ್ರೆ, ನಾವು ಸ್ನಾನ ಮಾಡಿದ್ರೆ ನಾವು ಸ್ಟಿಂಕ್ ಆಗ್ತೇವೆ, ವಾಸನೆ ಬರ್ತದೆ. ಅದು ಪ್ಯೂರಿಟೀಸ್ ಹಾಗೆ ಅಲ್ಲ. ಎಲ್ಲವೂ ಎಂತ ಹೇಳುವಂಥದ್ದು, ಅವರು ಟ್ರಾನ್ಸ್ಜೆಂಡಲ್ ಆಕ್ಟಿವಿಟೀಸ್. ಹಾಗೆ ಶಿವ ಕೂಡ ಈ ನೆಲೆಯಲ್ಲಿ ಇದ್ದಾನೆ ಅಂತ ಪ್ರಭುದಲ್ಲಿ ಹೇಳ್ತಾ ಇದೆ. ಈ ಸೆಂಟೆನ್ಸ್ ಅನ್ನು ಓದ್ತೇನೆ. ಇಲ್ಲಿ ಪ್ರಭುಪಾದ ಮೆನ್ಷನ್ ಮಾಡಿದ್ದಾರೆ, ಅದಕ್ಕೆ ನಾನು ಅದನ್ನು ಪರ್ಟಿಕ್ಯುಲರ್ ಮಾಧವೇಂದ್ರಪುರಿ ಹೇಳ್ತಾ ಇದ್ದೇನೆ. ಓಕೆ ನೋಡಿ, ಇಲ್ಲಿ ಹೇಳಿದೆ 2.5 to 5 ಭಗವದ್ಗೀತೆಯಲ್ಲಿ 5.2 ಅಲ್ಲಿ ಪ್ರಭುಪಾದ ಮಾಧವೇಂದ್ರಪುರಿ ಬಗ್ಗೆ ಹೇಳಿದ್ದಾರೆ. ಮೂಲಕ ಭಗವಂತನ ಅಲೌಕಿಕ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುವ ವ್ಯಕ್ತಿ ಅಲೌಕಿಕವಾದ ನೆಲೆಗೆ ಏರುತ್ತಾನೆ ಎಂದು ಹೇಳಲಾಗಿದೆ. ಆ ಹಂತದಲ್ಲಿ ವೇದಗಳಲ್ಲಿ ಸೂಚಿಸಲಾಗಿರುವ ವಿವಿಧ ನಿಯಮವನ್ನು ಅನುಸರಿಸಬೇಕಾದ ಆದ್ಯತೆ ಅವನಿಗೆ ಇರುವುದು. ನೋಡಿ, ಶಿವ ಆಗ್ಲಿ ಮಾಧವೇಂದ್ರಪುರಿ ಅವರು ನಿಯಮ ನಿಬಂಧನೆ ಅನುಸರಿಸಬೇಕಾದ ಬದ್ಧತೆ ಇಲ್ಲ. ಅದು ನಾವು ಮಾಡಬೇಕು. ನಾವು ಕೂಡ ಈಗ ನಮ್ದು ಗುರು ಮಹಾರಾಜ್ ಈಶ್ವರನ ಜಯಪತಾಕ ಸ್ವಾಮಿ ಮಹಾರಾಜ್ ಅವರು ಈಗ 2008 ಅವರಿಗೆ ಸ್ಟ್ರೋಕ್ ಆಯ್ತು. ಅಲ್ಲಿಂದ ಇಲ್ಲಿ ತನಕ ಅವರು ಸಂಧ್ಯಾವಂದನ ಬೆಳಿಗ್ಗೆದ್ದು, ಮಧ್ಯಾಹ್ನದ್ದು, ಸಂಜೆದ್ದು ತಪ್ಪದೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಗಾಯತ್ರಿ ಟೈಮ್ ಇಸ್ ಓವರ್, ಈ ರೀತಿ ತಪ್ಪದೆ ಮಾಡ್ತಾರೆ. ಈಗ ಅವರು ಉನ್ನತ ನೆಲೆಯಲ್ಲಿದ್ದಾರೆ. ಈಗ ಅವರಿಗೆ ಎಂತ ಒಂದು ಹೆಲ್ತ್ ಅವ್ರದ್ದು, ಕೆಲವೊಮ್ಮೆ ಹಾಸ್ಪಿಟಲ್ ಅಡ್ಮಿಟ್ ಆಗುವಾಗ ಕೂಡ ಅವ್ರು ಹೇಳ್ತಾರೆ, ಫಸ್ಟ್ ಐ ವಿಲ್ ಡು ಗಾಯತ್ರಿ ಅಂತ. ಈಗ ಕೆಲವೊಮ್ಮೆ ಸೀರಿಯಸ್ ಆಗ್ತಾರೆ, ಸಡನ್ ಡೆಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೆ, ಚೆನ್ನೈಗೆ ಹೋಗ್ತಾರೆ. ಅವರು ಹೇಳುವಂಥದ್ದು ಎಂತ, ಐ ವಿಲ್ ಡು ಫಸ್ಟ್ ಗಾಯತ್ರಿ. ಹಾಗಾಗಿ ಈಗ ಅವರು ಅವರು ಫುಲ್ ಅಬ್ಸಾರ್ಬ್ ಅಲ್ಲಿದ್ದಾರೆ ಭಗವಂತ, ಅದು ಕೂಡ ಅವರು ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮಾಧವೇಂದ್ರಪುರಿಯನ್ನು ಇಮಿಟೇಟ್ ಮಾಡ್ಲಿಕ್ಕಿಲ್ಲ. ಮಾಧವೇಂದ್ರಪುರಿ ಮಾಡ್ತಾ ಇರ್ಲಿಲ್ಲ. ಅದು ಮಾಧವೇಂದ್ರ ಹೇಳುವಂಥದ್ದು, ನಾನು ಫುಲ್ ಸಮಾಧಿ. ಇದೆಲ್ಲ ನಮ್ಗೆ ಎಂತ ಹೇಳುವಂಥದ್ದು, ಶಾಸ್ತ್ರದಲ್ಲಿ ಕೆಲವೆಲ್ಲ ಎಕ್ಸಾಂಪಲ್ಸ್. ಅನುಕರಣೆ ಮಾಡ್ಲಿಕ್ಕಿಲ್ಲ. ಶುದ್ಧ ಭಕ್ತರು ಮಾಡಿದ್ರು. ಸೇವೆಯಲ್ಲಿ ಸಂಪೂರ್ಣವಾಗಿರುವ ವ್ಯಕ್ತಿ ಅಲೌಕಿಕವಾದ ನೆಲೆಗೆ ಏರುತ್ತಾನೆ ಎಂದು ವೇದ ನಿಯಮ ನಿಬಂಧನೆಗಳು ಅಂತವರಿಗೆ ಇಲ್ಲ. ವಿವಿಧ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ವೈದಿಕ ಆಚರಣೆಗಳನ್ನು ಅನುಸರಿಸಬೇಕಾದ ನೆಲೆಯನ್ನು ಮೀರಿ ನಿಂತು ಅಲೌಕಿಕ ಧ್ಯಾನದಲ್ಲಿ, ಅಂದರೆ ದೇವೋತ್ತಮ ಪರಮಪುರುಷನನ್ನು ಕುರಿತು ಚಿಂತನೆ ಇರುವ ಭಕ್ತಿ ಸೇವೆ ಸಂಪೂರ್ಣವಾಗಿ ಮಗ್ನನಾಗಿದ್ದಲ್ಲಿ ಭಕ್ತನ ಅಂತ ನೆಲೆಯನ್ನು ಬುದ್ಧಿಯೋಗ ಸಮಾಧಿ, ಅಂತ ನೆಲೆಗೆ ಬುದ್ಧಿಯೋಗ ಸಮಾಧಿ ಹೇಳುವಂಥದ್ದು. ವ್ಯಕ್ತಿ ಆ ನೆಲೆಗೆ ಏರಿದಲ್ಲಿ ಗೃಹಸ್ಥಾಶ್ರಮವಾಗಲಿ ಅಥವಾ ಸನ್ಯಾಶ್ರಮ ವೈದಿಕ ಕರ್ಮಗಳು. ಹಾಗಾಗಿ ಈಗ ಶಿವ ಗೃಹಸ್ಥ. ಈಗ ನೀವು ಈ 12 ಮಹಾಜನ, ಸ್ವಯಂಭು ನಾರದ ಶಂಭು ಕುಮಾರ ಕಪಿಲೋ ಮನು ಪ್ರಹ್ಲಾದ ಜನಕ ಭೀಷ್ಮ ಬಲಿ ವಯಸ್ಸಾಗಿ ಭಯಂ. ಈಗ ಸ್ವಯಂಭು ಬ್ರಹ್ಮ ಕೂಡ ಗೃಹಸ್ಥ. ಸ್ವಯಂಭು ನಾರದ ಶಂಭು ಪ್ರಹ್ಲಾದ ಗೃಹಸ್ಥ, ಜನಕ ಗೃಹಸ್ಥ, ಭೀಷ್ಮ ಬ್ರಹ್ಮಚಾರಿ, ಸ್ವಯಂಭು ನಾರದ ಶಂಭು ಕುಮಾರ ಕಪಿಲೋ ಮನು, ಕುಮಾರ ಬ್ರಹ್ಮಚಾರಿ, ಕಪಿಲ ಕೂಡ ಮನು ಗೃಹಸ್ಥ, ಪ್ರಹ್ಲಾದ ಜನಕ ಭೀಷ್ಮ, ಪ್ರಹ್ಲಾದ ಮಹಾರಾಜ್ ಗೃಹಸ್ಥ, ಜನಕ ಮಹಾರಾಜ್ ಗೃಹಸ್ಥ, ಭೀಷ್ಮ ಬ್ರಹ್ಮಚಾರಿ, ಬಲಿ
ಬಲಿ ಮಹಾರಾಜ್ ಗೃಹಸ್ಥ, ವಯಾಸಖಿ. ವಯಾಸಖಿ ಅಂದ್ರೆ ಶುಕಮುನಿ, ಈ ವಾಸ್ ಎ ಬ್ರಹ್ಮಚಾರಿ, ಮತ್ತೆ ಯಮರಾಜ್, ಈ ವಾಸ್ ಗೃಹಸ್ಥ. ಹಾಗೆ ಅಲ್ಲಿ ನೋಡಿ, ಹೆಚ್ಚಿನವರು ದೇವರ ಗೃಹಸ್ಥ 5 ಮಂದಿ ಮಾತ್ರ ಅಂತ ಹೇಳುವಂಥದ್ದು. ಹಾಗಾಗಿ ಎಲ್ಲರಿಗೆ ಆ ನೆಲೆಗೆ ಯಾರಿಗೂ ಕೂಡ ಹೋಗ್ಬೋದು, ಗೃಹಸ್ಥ ಆಗಲಿ ಸನ್ಯಾಸಿ ಆಗಲಿ. ಹಾಗೆ ಅಂಥವರಿಗೆ ಈಗ ಶಿವ, ಇಲ್ಲಿ ಒಂದು ಮಾಧವೇಂದ್ರಪುರಿ, ಇಲ್ಲಿ ಶಿವ ಅವರ ಆ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೆ ಅವರಿಗೆ ನಿಯಮ ನಿಬಂಧನೆ ಇಲ್ಲ, ಅವರು ಉನ್ನತ ಸ್ಟೇಜಲ್ಲಿ, ಲಿಬರೇಟೆಡ್ ಸ್ಟೇಜಲ್ಲಿ ಇದ್ದಾರೆ. ಎಸ್, ಹರೇ ಕೃಷ್ಣ. ಧನ್ಯವಾದ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्री हरिदास ठाकुर जय. वैष्णव ठाकुर श्री